ಚಳಿ ಟೈಮಲ್ಲಿ ನಮ್ಮ ದೇಹನ ಬೆಚ್ಚಗೆ ಇಡುವಂತಹ, ನಮ್ಮ ಆರೋಗ್ಯನ ವೃದ್ಧಿ ಮಾಡುವಂತಹ ಒಂದು ತುಂಬಾ ಸೂಪರ್ ಆಗಿರುವಂತಹ ಹಾಲಿನ ಕಷಾಯ, ಪೇರ್ ಕಷಾಯದ ರೆಸಿಪಿಯನ್ನು ನಾನು ಹೇಳ್ತಾ ಇದ್ದೇನೆ. ಹಲೋ, ನಮಸ್ತೆ ಎಲ್ರಿಗೂ, ಹೇಗಿದ್ರಿಲ್ಲ? ಒಂದು ಒಳ್ಳೆ ಆರೋಗ್ಯಕರವಾಗಿರುವಂಥ ರೆಸಿಪಿನ ಇವಾಗ ಹೇಳ್ತಾ ಇದ್ದೀನಿ. ಊರಲ್ಲಿ ಮುಂಚೆ ನಮ್ಮ ಅಮ್ಮ ಎಲ್ಲ ಏನು ಮಾಡ್ತಾಯಿದ್ರು ಅಂತಂದರೆ, ಈ ಚಳಿ ಮತ್ತು ಮಳೆ ಟೈಮಲ್ಲಿ ಇದೆಯಲ್ವ, ನಮಗೆ ಟೀ ಕಾಫಿ ಕುಡಿಲಿಕ್ಕೆ ಕೊಡ್ತಾ ಇರಲಿಲ್ಲ. ಅದರ ಬದಲಾಗಿ ಒಂದು ಪೇರ್ ಕಷಾಯ ಅಂತ ಮಾಡಿ ಕೊಡ್ತಾಯಿದ್ರು. ತುಂಬಾ ರುಚಿಯಾಗಿರ್ತಾ ಇತ್ತು ಮತ್ತು ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಕೂಡ. ಯಾಕಂತಂದರೆ ಇದಕ್ಕೆ ನಾವು ಸ್ಪೈಸಸನ್ನು ಹಾಕಿ ಮಾಡ್ತೀವಿ. ಸೊ ನಮಗೆ ಶೀತ ಕಫ ಕೆಮ್ಮೇನಾದರೂ ಇದ್ದರೆ ಅದು ಕ್ಯೂರ್ ಆಗುತ್ತೆ. ಚಳಿ ಮಳೆ ಟೈಮಲ್ಲಿ ದೇಹನ ತುಂಬಾ ಬೆಚ್ಚಾಗಿಡುತ್ತೆ. ಎಲ್ಲದಕ್ಕಿಂತ ಜಾಸ್ತಿ ಆಗಿದೆಯಲ್ವಾ, ನೀವು ಒಂದ್ಸರಿ ಇದರ ರುಚಿ ಹಿಡಿದ್ರೆ ಟೀ ಕಾಫಿ ಕುಡಿಯೋದನ್ನು ಮರೀತೀರ. ಅಷ್ಟು ಸೂಪರ್ ಆಗಿರುತ್ತೆ. ತುಂಬಾ ಸುಲಭವಾಗಿ ಮಾಡ್ಬೋದು. ರೆಸಿಪಿ ಪೂರ್ತಿಯಾಗಿ ನೋಡಿ, ಟ್ರೈ ಮಾಡಿ, ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಥ್ಯಾಂಕ್ಸ್ ಎಲ್ರಿಗೂ. ಆ್ಯಕ್ಚುಲಾಗಿ ಈ ಪೇರ್ ಕಷಾಯದ ಪುಡಿ ಅಥವಾ ಕಷಾಯದ ಪುಡಿಯನ್ನು ಮಾಡಲಿಕ್ಕೆ ಕೆಲವೊಂದು ಮಸಾಲೆ ಇಂಗ್ರೀಡಿಯೆಂಟ್ಸ್ಗಳು ನಮಗೆ ಬೇಕಾಗುತ್ತೆ. ನಾನು ಮಾಡ್ತಾ ಯಾವ್ದು ಎಷ್ಟೆಷ್ಟು ಹಾಕಬೇಕು ಅಂತ ಹೇಳ್ತಾ ಹೋಗ್ತೀನಿ. ಇನ್ನೊಂದೇನು ಅಂತಂದರೆ, ನೀವು ಒಂದ್ಸರಿ ಈ ಕಷಾಯದ ಪುಡಿಯನ್ನು ಮಾಡಿ ಇಟ್ಟರೆ ನಮಗೆ ಯಾವಾಗ ಬೇಕು ಆವಾಗ ಟೀ ಕಾಫಿ ಬದಲು ಈ ಪೇರ್ ಕಷಾಯನ ಮಾಡಿ ಕುಡಿಬೋದು. ನೋಡಿ, ಮೊದಲಿಗೆ ನಾವೆಲ್ಲ ಇಂಗ್ರೀಡಿಯೆಂಟ್ಸನ್ನು ಹುರಿದ್ಕೋಬೇಕಾಗುತ್ತೆ. ಅದಕ್ಕೆ ಏನು ಮಾಡಿದ್ದೇನೆ, ಸ್ಟವ್ ಮೇಲೆ ಒಂದು ಪ್ಯಾನನ್ನು ಇಟ್ಬಿಟ್ಟು ಚೂರು ಕಾಯಿಸ್ಕೊಂಡಿದ್ದೇನೆ. ಇವಾಗ ಇದಕ್ಕೆ ಒಂದು 50 ಗ್ರಾಮಷ್ಟು ಕೊತ್ತಂಬರಿ ಬೀಜನ ಹಾಕೊತಾ ಇದ್ದೇನೆ. ನೀವು ಕಸ ಏನಾದರೂ ಇದ್ದರೆ ಹೆಕ್ಕಿ ನೀಟಾಗಿರೋದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಕೊತ್ತಂಬರಿ ಬೀಜ ಎಷ್ಟು ತಗೊತೀವೋ ಅದರ ಅರ್ಧದಷ್ಟು ನಾನು ಜೀರಿಗೆನ ಹಾಕೊತಾ ಇದ್ದೇನೆ. ಕೆಲವರು ಏನು ಮಾಡ್ತಾರೆ, ಕೊತ್ತಂಬರಿ ಮತ್ತು ಜೀರಿಗೆ ಸಮ ಪ್ರಮಾಣದಲ್ಲಿ ಹಾಕೊತಾರೆ. 1 ಟೇಬಲ್ ಸ್ಪೂನಷ್ಟು ಕಾಳುಮೆಣಸು. ನಿಮಗೆ ಖಾರ ಜಾಸ್ತಿ ಬೇಕು ಅಂತಿದ್ರೆ ನೀವು ಜಾಸ್ತಿ ಮಾಡ್ಕೋಬಹುದು, ಕಮ್ಮಿ ಬೇಕು ಅಂತಿದ್ರೆ ಕಮ್ಮಿ ಮಾಡ್ಕೋಬಹುದು. ಅರ್ಧ ಟೇಬಲ್ ಸ್ಪೂನಷ್ಟು ಬಡೆಸೊಪ್ಪು ಅಥವಾ ಸೊಂಪು, ಫೆನೆಲ್ ಸೀಡ್ಸ್ ಅಂತಾರಲ್ವ ಅದು. 5-6 ಲವಂಗನ ಹಾಕೊತಾ ಇದ್ದೇನೆ. ಆಮೇಲೆ ಚಕ್ಕೆ ನೋಡಿ, 1 ತುಂಡು ಹಾಕೊತಾ ಇದ್ದೇನೆ. ಒಂದು 5-6 ಏಲಕ್ಕಿ ಸಾಕು ಫ್ಲೇವರ್ಗೆ. ಆರೋಗ್ಯಕ್ಕೆ ಕೂಡ ಏಲಕ್ಕಿ ತುಂಬಾ ಒಳ್ಳೆಯದು. ಇಷ್ಟನ್ನು ಹಾಕಿ ನಾವು ಇದನ್ನ ನೀಟಾಗಿ ಕಮ್ಮಿ ಉರಿ ಇಟ್ಕೊಂಡೇ ಹುರಿದ್ಕೋಬೇಕು. ಯಾವುದೇ ಕಾರಣಕ್ಕೆ ಈ ಸ್ಪೈಸಸ್ ಅಥವಾ ಮಸಾಲೆ ಇಂಗ್ರೀಡಿಯೆಂಟ್ಸ್ ಇದೆಯಲ್ವ, ಇದು ಕರಗಬಾರ್ದು. ನೀಟಾಗಿ ಹುರಿದ್ಕೊಳ್ಳಿ. ಇನ್ನೊಂದೇನು ಗೊತ್ತಾ, ಈ ಕಷಾಯ ಪುಡಿ ಮಾಡಲಿಕ್ಕೆ ನಾವು ಇದಕ್ಕೆ 1 ತುಂಡು ಜಾಯಿಕಾಯಿ ಬೇಕಾದರೂ ಹಾಕೋಬಹುದು, 1 ತುಂಡು ಅಶ್ವಗಂಧ ಬೇಕಾದರೂ ಹಾಕೋಬಹುದು. ಯಾಕಂತಂದರೆ ಇದೆಲ್ಲ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಮಗೆ ಹಾಗೆಯೇ ಒಣಶುಂಠಿ ಇರುತ್ತಲ್ವ, ಒಣಶುಂಠಿ ಬೇಕಾದರೂ ಹಾಕೋಬಹುದು. ಸಖತ್ತು ಚೆನ್ನಾಗಿರುವಂಥ ಫ್ಲೇವರ್ ಬರುತ್ತೆ. ನಾನು ಇವಾಗ ಮನೇಲಿ ಏನಿದೆಯೋ ಅದನ್ನ ಹಾಕೊಂಡು ಮಾಡ್ತಾ ಇದ್ದೀನಿ. ಜಾಯಿಕಾಯಿ ಖಾಲಿ ಆಗಿತ್ತು, ಅಶ್ವಗಂಧನೂ ಇರಲಿಲ್ಲ, ಒಣಶುಂಠಿ ಕೂಡ ಇರಲಿಲ್ಲ. ಅದಕ್ಕೆ ಇಷ್ಟನ್ನು ಮಾತ್ರ ಹಾಕೊಂಡು ಮಾಡ್ತಾ ಇದ್ದೀನಿ. ಇದು ಸಿಂಪಲ್ ಆಗಿ ಮಾಡುವಂಥದ್ದು, ಏನೂ ತೊಂದರೆ ಇಲ್ಲ, ಇಷ್ಟೇ ಸಾಕಾಗುತ್ತೆ. ನಿಮಗೆ ಇದನ್ನ ಹುರಿತಾ ಇರುವಾಗೆ ಒಳ್ಳೆ ಫ್ಲೇವರ್ ಬರಲಿಕ್ಕೆ ಶುರುವಾಗುತ್ತೆ, ಅರೋಮ ಬರಲಿಕ್ಕೆ ಶುರುವಾಗುತ್ತೆ. ಆವಾಗ ಗೊತ್ತಾಗುತ್ತೆ ಇದು ಹುರಿದಾಗಿದೆ ಅಂತ. ಸ್ಟವನ್ನು ಬಂದ್ ಮಾಡ್ಬೋದು. ಸ್ಟವನ್ನು ಬಂದ್ ಮಾಡಿಬಿಟ್ಟು ಒಂದು ಸ್ವಲ್ಪ ಇದನ್ನ ನಾವು ತಣ್ಣಗಾಗಲಿಕ್ಕೆ ಬಿಡಬೇಕು. ತುಂಬ ತಣ್ಣಗಲ್ಲ, ಸ್ವಲ್ಪ. ನೋಡಿ, ಸ್ವಲ್ಪ ತಣ್ಣಗಾಗಿದೆ. ಇವಾಗ ನಾನು ಇದನ್ನ ಒಂದು ಮಿಕ್ಸಿಗೆ ಹಾಕೊತಾ ಇದ್ದೇನೆ. ಸ್ವಲ್ಪ ಬಿಸಿಯಾಗಿರುವಾಗಲೇ ಹಾಕೊಳ್ಳೋಣ, ಯಾಕಂತಂದ್ರೆ ಇಲ್ಲದಿದ್ದರೆ ತುಂಬ ಬೇಗ ಅದು ಪುಡಿ ಆಗಲ್ಲ. ಒಂದು 1/4 ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿನ ಹಾಕೊತಾ ಇದ್ದೇನೆ. ಅರಶಿನ ಪುಡಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದರ ಬಗ್ಗೆ ನಾನೇನು ಜಾಸ್ತಿ ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ. ಕಲರ್ ಕೂಡ ಚೆನ್ನಾಗಿ ಬರುತ್ತೆ, ಫ್ಲೇವರ್ ಕೂಡ ಹಾಲಿದು ಚೆನ್ನಾಗಿ ಬರುತ್ತೆ. ನೋಡಿ, ಘಮ ಅನ್ನುವಂಥ ತುಂಬಾ ಆರೋಗ್ಯಕರವಾಗಿರುವಂತಹ ಕಷಾಯ ಪುಡಿ ರೆಡಿಯಾಗಿದೆ. ಇದನ್ನ ಇದೆಯಲ್ವಾ, ನಾವೊಂದು ಡಬ್ಬಕ್ಕೆ ಹಾಕಿ ಎಷ್ಟು ದಿನ ಬೇಕಾದರೂ ಟೈಟ್ ಮಾಡಿ ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಡ್ಬೋದು. ಫ್ರಿಜ್ಜಲ್ಲಿ ಇಡುವಂಥ ಅವಶ್ಯಕತೆ ಇಲ್ಲ, ಹೊರಗಡೆನೇ ಇಟ್ಬಿಡ್ಬೋದು. ನೋಡಿ, ಈ ಕಷಾಯ ಪುಡಿ ರೆಡಿಯಾಗಿದೆ. ಇವಾಗ ನಾನು ಇದನ್ನ ಯೂಸ್ ಮಾಡಿಕೊಂಡು ಇದರದ್ದು ಕಷಾಯ, ಹಾಲು ಕಷಾಯ ಅಥವಾ ಪೇರ್ ಕಷಾಯ ಅಂತಾರಲ್ವ, ಅದನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೇನೆ. ಇವಾಗ ಒಂದು ಟೀ ಮಾಡುವಂಥ ಪಾತ್ರೆನ ತಗೊಂಡು ನಾನು 1 ಲೋಟ ಅಥವಾ 1 ಲೋಟದಷ್ಟು ನೀರನ್ನು ಹಾಕೊತಾ ಇದ್ದೇನೆ. ಇದು ಯಾಕೆ ಅಂತಂದರೆ ನಾನು 2 ಲೋಟ ಅಥವಾ 2 ಕಪ್ಪಷ್ಟು ಕಷಾಯ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ನಾವು 1 ಲೋಟದಷ್ಟು ಹಾಲು ಹಾಕೋದಿರುತ್ತೆ, ಅದಕ್ಕೆ 1 ಲೋಟದಷ್ಟು ಮಾತ್ರ ನೀರನ್ನು ಹಾಕ್ಕೊಂಡಿದ್ದೇನೆ. ಇದಕ್ಕೆ ನಾವು ಒಂದು 3/4 ಟೇಬಲ್ ಸ್ಪೂನಷ್ಟು ನಾನು ಕಷಾಯ ಪುಡಿ ಹಾಕೊತಾ ಇದ್ದೇನೆ. ನೀವು ಅರ್ಧ ಟೇಬಲ್ ಸ್ಪೂನ್ ಬೇಕಾದರೂ ಹಾಕೋಬಹುದು. ಖಡಕ್ ಬೇಕು ಅಂತಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ರುಚಿಗೆ ಸ್ವಲ್ಪ ಬೆಲ್ಲನ ಹಾಕ್ಕೊಂಡು ಮೊದಲು ಇದನ್ನ ನೀಟಾಗಿ ಕುದಿಸ್ಕೊಳ್ಳೋಣ. ನೋಡಿ, ಕಷಾಯನ ಚೆನ್ನಾಗಿ ಕುದೀಲಿಕ್ಕೆ ಇಟ್ಟಿದ್ದೇನೆ. ಹೈ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಕುದಿಸ್ಕೋಬೇಕು. ರಸ ಎಲ್ಲ ಚೆನ್ನಾಗಿ ಬಿಡಬೇಕು ಮಸಾಲದು.
ಚೆನ್ನಾಗಿ ಕುದೀತಾ ಇದೆ ನೋಡಿ, ಒಳ್ಳೆ ಫ್ಲೇವರ್ ಬರ್ತಾ ಇದೆ. ನೀವೊಂದು ಸ್ಪೂನಲ್ಲಿ ಈ ಥರ ಮಗಿಸ್ತಾ ಇದೆ. ಹಾಗೆ ಏನು ಮಾಡಬೇಕು ಅಂತಂದರೆ ಒಂಚೂರು ಊರಿನ ಮೆಲ್ಲ ಮಾಡಿಕೊಂಡು ಒಂದು 2 ನಿಮಿಷ ಆದರೂ ಇದನ್ನ ಕುದಿಬೇಕು. ಆವಾಗ ಇದು ಸ್ವಲ್ಪ ಕುದಿದು ಆವಿಯಾಗುತ್ತಲ್ವ, ಕೊನೆಗೆ ನಾವು ಹಾಲು ಹಾಕ್ಕೊಂಡು ಕುದಿಸಿದ್ರೆ ಆಯಿತು. ಈಗ ಚೆನ್ನಾಗಿ ಕುದಿದಿದೆ. ನಾನು 1 ಕಪ್ ಅಥವಾ 1 ಲೋಟದಷ್ಟು ಹಾಲನ್ನು ಹಾಕೊತಾ ಇದ್ದೇನೆ. ಅದೇ ನಾನು ಹೇಳಿದ್ನಲ್ವ, 2 ಕಪ್ ನೀವು ಮಾಡೋದಿದ್ರೆ 1 ಕಪ್ ನೀರು, 1 ಕಪ್ ಹಾಲು, ಅಥವಾ ಬರೀ ಹಾಲಲ್ಲಿ ಬೇಕಾದರೂ ಮಾಡಿ ಕುಡಿಬೋದು, ಏನು ತೊಂದರೆ ಇಲ್ಲ. ಹಾಲು ಹಾಕಿದ ನಂತರ ಒಂಚೂರು ಮಗಿಸ್ಕೊಳ್ಳೋಣ. ಅದಾದ ನಂತರ ಹಾಲು ಹಾಕಿದ ನಂತರ ಕೂಡ ಒಂದ್ಸರಿ ನಾವು ನೀಟಾಗಿ ಕುದಿಸ್ಕೋಬೇಕು. ಹಾಲು ಹಾಕಿದ ನಂತರ ಉಕ್ತದಲ್ವಾ, ಉಕ್ತ ಬರುವಾಗ ನಾವು ಉರಿನ ಕಮ್ಮಿ ಇಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಜಾಸ್ತಿ ಬೇಡ, ಒಂದು 30 ಸೆಕೆಂಡಿಂದ 1 ನಿಮಿಷ ತನಕ ಈ ಥರ ಕುದಿಸಿದರೆ ಸಾಕು. ಕಮ್ಮಿ ಉರಿಯಲ್ಲಿ ಸೂಪರ್ ಆಗಿರುವಂತಹ ಪೇರ್ ಕಷಾಯ ಅಥವಾ ಹಾಲಿನ ಕಷಾಯ, ಇಮ್ಯುನಿಟಿ ಬೂಸ್ಟರ್ ಅಂತಲೇ ಹೇಳ್ಬೋದು, ರೆಡಿಯಾಗಿದೆ. ಬಿಸಿ ಬಿಸಿ ಇರುವಾಗಲೇ ಇದೆಯಲ್ವಾ, ಇದನ್ನ ಫಿಲ್ಟರ್ ಮಾಡಿಕೊಂಡು ಕುಡಿಬೇಕು. ಫಿಲ್ಟರ್ ಮಾಡದೆ ಕುಡಿದ್ರೂ ನಡೀತದೆ, ಏನು ತೊಂದರೆ ಇಲ್ಲ. ನೋಡಿ, ಒಳ್ಳೆ ಫ್ಲೇವರ್ ಬರ್ತಾ ಇದೆ. ತುಂಬಾ ರುಚಿಯಾಗಿರುತ್ತೆ ಇದು ಕುಡಿಯೋದಕ್ಕೆ. ನಿಮಗೆ ಶೀತ ಕಫ ಕೆಮ್ಮಿದ್ದಾಗ ಇದನ್ನ ಕುಡಿದ್ರೆ ಇದೆಯಲ್ವ, ತುಂಬ ಅಂತಂದರೆ ತುಂಬಾ ರಿಲೀಫ್ ಸಿಗುತ್ತೆ. ಆಮೇಲೆ ಕೆಲವರು ಟೀ ಕಾಫಿಗೆ ತುಂಬ ಟೆಂಪ್ಟ್ ಆಗಿರ್ತೀರಲ್ವ, ಅಂಥವರು ಕೂಡ ಇದನ್ನ ಒಂದ್ಸರಿ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿದರೆ ನಿಮಗೆ ಆಮೇಲೆ ಟೀ ಕಾಫಿ ಕುಡಿಬೇಕು ಅಂತ ಅನಿಸಲ್ಲ, ಇದನ್ನೇ ಮಾಡಿ ಕುಡಿಯೋಣ ಅಂತ ಅನಿಸುತ್ತೆ. ಟೀ ಕಾಫಿ ಬದಲು ಇದನ್ನ ಕುಡಿತಾ ಇದ್ರೆ ಇದೆಯಲ್ವ, ನಿಮ್ಮ ಆರೋಗ್ಯ ಕೂಡ ವೃದ್ಧಿ ಆಗುತ್ತೆ, ನಿಮಗೆ ಒಳ್ಳೆ ರಿಫ್ರೆಶ್ ಆಗುತ್ತೆ, ತುಂಬಾ ಚೆನ್ನಾಗಿರ್ತೀರಾ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.